ಅದಾನಿಯವರ ಕಂಪನಿಯಾದ ಯುಪಿಸಿಎಲ್ ಗ್ರಿಡ್ನಿಂದ ಕೇರಳಕ್ಕೆ ಟ್ರಾನ್ಸ್ಮಿಷನ್ ಲೈನ್ ಹಾದು ಹೋಗ್ತಿದೆ. ಈ ಬಗ್ಗೆ ರೈತರಿಗೆ ಇನ್ನೂ ಮಾಹಿತಿ ಇಲ್ಲ. ಇದರಿಂದ ರೈತರು ಭಯಭೀತರಾಗಿದ್ದಾರೆ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಯುಪಿಸಿಎಲ್ ಗ್ರಿಡ್ನಿಂದ ಕೃಷಿ ಮಾಡುವ ರೈತರಿಗೆ ತೊಂದರೆಯಾಗಲಿದೆ. ಈ ಗ್ರಿಡ್ ನಂದಿಕೂರಿನಿಂದಾಗಿ ಪಡುಬಿದ್ರೆಯ ಮೂಲಕ ಮೂಡಬಿದ್ರೆಗೆ ಸಂಪರ್ಕಗೊಂಡು ಬಂಟ್ವಾಳಕ್ಕೆ ಪ್ರವೇಶಗೊಂಡು ಅನಂತರ ವಿಟ್ಲದ ಕರೋಪಾಡಿ ಮೂಲಕ ಕೇರಳಕ್ಕೆ ಈ ಲೈನ್ ಹಾದು ಹೋಗಲಿದೆ. ಈ ಬಗ್ಗೆ ಗೂಗಲ್ ಸರ್ವೆ ಆಗಿದೆ ಎಂದು ಗೊತ್ತಾಗಿದೆ. ಇದರಿಂದ ಜನತೆಗೆ ಮತ್ತು ರೈತರಿಗೆ ತುಂಬಾ ತೊಂದರೆಯಾಗಲಿದೆ. ಇದು ಸುಮಾರು 60 ಮೀಟರ್ ಅಗಲದಲ್ಲಿ ಲೈನ್ ಹಾದು ಹೋಗಲಿದೆ. ಈ ಬಗ್ಗೆ ಜನರಿಗೆ ಇನ್ನೂ ಮಾಹಿತಿ ಇಲ್ಲ. ಜನತೆಗೆ ಈ ಬಗ್ಗೆ ಸರಿಯಾದ ಚಿತ್ರಣ ಸಿಗದೆ ಇದರಿಂದ ಜನರು ಭಯಭೀತಗೊಂಡಿದ್ದಾರೆ ಎಂದು ಹೇಳಿದರು. ಅದರಲ್ಲಿ ಅದು ಪ್ರಮುಖವಾದಂಥ ವಿಚಾರ ಕೂಡ ಈ ಯುಪಿಸಿಎಲ್ ಇಂದ ಅದಾನಿಯವರ ಕಂಪನಿ ಅವರ ಗ್ರಿಡ್ ಇಂದ ಕೇರಳಕ್ಕೆ ಒಂದು ಟ್ರಾನ್ಸ್ಮಿಷನ್ ಲೈನ್ ಪವರ್ ಲೈನ್ ಹೋಗ್ತಾ ಇದೆ. ನಂದಿಕೋರಿನಿಂದ ಪಡುಬಿದ್ರೆಯಿಂದ ಮೂಡಬಿದ್ರೆಗೆ ಸಂಪರ್ಕ ಆಗಿ ಅದು ಬಂಟ್ವಾಳ ತಾಲೂಕಿಗೆ ಪ್ರವೇಶ ಆಗಿ ವಿಟ್ಲದಿಂದ ಅಂದ್ರೆ ಕರೋಪಾಡಿ ಗ್ರಾಮದಿಂದ ಕಾಸರಗೋಡು ಆ ಕಡೆ ಹೋಗ್ತದೆ. ಇದು 60 ಮೀಟರ್ ಅಗಲ ಓವರ್ ಹೆಡ್ ಲೈನ್ ಹೋಗುವುದು. ಓವರ್ ಹೆಡ್ ಲೈನ್ 60 ಮೀಟರ್ ಅಂತ ಹೇಳಿದ್ರೆ 200 ಫೀಟ್ ಆಗ್ತದೆ. ಇದನ್ನ ಜನರಿಗೆ ಮಾಹಿತಿ ಇನ್ನೂ ಸರಿಯಾಗಿ ಕೊಟ್ಟಿಲ್ಲ. ಗೂಗಲ್ ಸರ್ವೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಅದಾನಿಯವರ ಕಂಪನಿ ಯುಪಿಸಿಎಲ್ ಬಹುಶಃ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅವರಿಗೆ ತಕರಾರು ಇರುವುದಿಲ್ಲ. ಆದರೆ ಜನ ನಮ್ಮ ಕಡೆ ಎಲ್ಲ ಸ್ವಲ್ಪ ಆದರೆ ಎಚ್ಚೆತ್ತಿದ್ದಾರೆ. ಕೆಲವು ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅಂಡರ್ಗ್ರೌಂಡ್ ಮಾಡಿದ್ರು ಸ್ವಲ್ಪ ರೈತರಿಗೆ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಇದು ಒಂದು ನಮ್ಮಲ್ಲಿ ಮಾಹಿತಿ ಇದೆ. ಅಂಡರ್ಗ್ರೌಂಡ್ ಪವರ್ ಕೇಬಲ್ಸ್ ಹಾಕುವಂಥ ವ್ಯವಸ್ಥೆ ಇದೆ ದೇಶದಲ್ಲಿ. ದೊಡ್ಡ ಕಂಪನಿ ಅವರಿಗೆ ಅಂಡರ್ಗ್ರೌಂಡ್ ನಿಂದ ಹೋಗ್ಲಿಕ್ಕೂ ಅವಕಾಶ ಇರುವಾಗ ಈ ಓವರ್ ಹೆಡ್ ಲೈನ್ ಟ್ರಾನ್ಸ್ಮಿಷನ್ ಹಾದು ಹೋಗ್ತಕ್ಕಂಥದ್ದು ಇವತ್ತು ನಮ್ಮ ತಾಲೂಕಿನಲ್ಲಿ ಹಾದು ಹೋಗ್ತಕ್ಕಂಥ ಗ್ರಾಮಗಳಿಗೆ ಭಯಭೀತರಾಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ, ಅಬ್ದುಲ್ ರೌಫ್ ಮತ್ತಿತರರು ಉಪಸ್ಥಿತರಿದ್ದರು.